ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಮ್ಮ ನೇಬರ್ ಮನೆಯಲ್ಲಿ ಇವತ್ತು ರೋಸ್ ಫಂಕ್ಷನ್ ನಡೀತಾ ಇದೆ. ಅವರು ತುಂಬ ನಮ್ಮ ಅತ್ತೆಯವರಿಗೆ ಮತ್ತು ನಮ್ಮ ಹಸ್ಬೆಂಡಿಗೆಲ್ಲ ತುಂಬ ಆತ್ಮೀಯರು. ಹಾಗಾಗಿ ಅವರು ಇನ್ವಿಟೇಷನ್ ಬಂದು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ರೋಸ್ ಇದೆ. ಹಾಗಾಗಿ ಇವತ್ತು ಹೋಗಬೇಕು ಅಂತ ಇದ್ದೀವಿ. ಆ ಫಂಕ್ಷನನ್ನು ನಾನು ಅವರ ಪರ್ಮಿಷನ್ ತೊಗೊಂಡು ನಾನು ನಿಮ್ಮ ಹತ್ರ ಈ ಲಾಗ್ನ ನಿಮಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಏನೆಲ್ಲ ನಡೆಯುತ್ತೆ ನಾವು ನೋಡ್ಕೊಂಡು ಬರೋಣ. ಅದೇ ಥರ ಇಲ್ಲಿ ಅವರದ್ದು ನಾವು ತುಳುವಲ್ಲಿ ಹೇಳ್ತೀವಿ ಪೇರ್ ಮಂಜಲ್ ಪೂಜೆನು ಅಂತ. ಅದೇ ಥರ ಅವರಿಗೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಮದುವೆಯ ಒಂದು ಮುಂಚಿನ ದಿನ. ಆದರೆ ಇವರು 4 ದಿನ ಮುಂಚೆನೇ ಇಟ್ಟಿದ್ದಾರೆ, 4 ಅಲ್ಲ 2 ದಿನ ಮುಂಚೆ. ಕುಡಿಯುವವರಿಗೆ ಬಿಯರ್ ಮತ್ತು ಏನು ಹೇಳ್ತಾರೆ ಜ್ಯೂಸು ಅಲ್ಲಿ ಬಾರೇ ಇಟ್ಟಿದ್ದಾರೆ. ನಾನು ಮತ್ತೆ ತೋರಿಸ್ತೀನಿ. ಕುಡಿಯೋರಿಗೆ ಚೆನ್ನಾಗಿ ಕುಡಿಬೋದು. ದಾದಿ ಸಟ್ಟ ಬ್ಯಾಂಕ್ ಸಟ್ಟ ಪನ್ಲೆ ಬ್ಯಾಂಕ್ ಸೆಟ್ ಪನ್ಲೆ ಅಜ್ಜಿಯ 96 ಹ್ಯಾಪಿ ಬರ್ಡೇ ನಡೀತಾ ಇದೆ. ತುಂಬ ಗ್ರ್ಯಾಂಡ್ ಆಗಿದೆ. सगळ्या संभ्रम असो मुख्य व्यक्ती जावन सृष्टी पण तो ताचेर देवाची आशीर्वादां देवता असताना आमी ताचेर देवाची आशीर्वादां मागता असताना नितळ नारळाचो रोस ताका पुसता असताना ताका ताचे मन, ताची कूड, ताचे काळीज, ताचे सगळे व्यक्तित्व ते नितळान भरलेले, समाधानान भरलेले. ಮದುವೆ ಹುಡುಗಿ ಮನೆಯವರೆಲ್ಲ ಬರ್ತಾ ಇದ್ದಾರೆ ನೋಡಿ, ತೋರಿಸ್ತಾ ಇದ್ದೀನಿ.
विनंती करता मनेस्त लंच डिसूजा तुम्ही मुड्याक हात दिवसो आणि तो देवोंक तुमचे लगे विनंती असा तुला गय मुड्याकात देवनो यजमान्या ओजी सकला देवय मुड्याकात यजमान्या बोटले केलो सन्मान घरच्या यजमान्यान स्कॉच बोटले केलो सन्मान घरच्या यजमान्यान सर्वजण पावली म्हणतात की ಕಣಿಗಲೆ ತೆಲು ಮುನ್ನ ಕುಪಲಿ ಕಡ್ಲು ಕುರಿಸ ವೈಕೋಟಿಸ उजवी पहिलो रोसो लता वरता आवे तुझी मागता तुझ्या फुगेट्यो फुटया फुटया भेडावास पान उठया बिबा आमच्या ओरेतात भेडावास पान उठया बिबा आता पेक आशा आदाळ लेंबोट आत दन उठला बिबा आमच्या ओरेतात ಪಾನೀಯದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಮ್ಯಾಕ್ಸ್ ಕೇಟರಿಂಗ್ ಇದರ ಸಿಬ್ಬಂದಿ ವರ್ಗದವರು ನಿಮ್ಮ ಬಳಿ ಟೀ ಅಥವಾ ಪಾನೀಯ ತಂದು ಬರುವ ಸಂದರ್ಭದಲ್ಲಿ ನಿಮ್ಮ ಇಚ್ಛಿನ ಪಾನೀಯವನ್ನು ನೀವು ಸ್ವೀಕರಿಸಬೇಕಾಗಿ ಕುಟುಂಬಸ್ಥರು ವಿನಂತಿ ಮಾಡುತ್ತಿರುತ್ತಾರೆ ಹಾಯ್ ಫ್ರೆಂಡ್ಸ್, ಜ್ಯೂಸ್ ತಗೊಂಡು ತಂದು ಕೊಟ್ಟರು. ಇವರೆಲ್ಲ ನಾವು ಕೂತಲ್ಲಿಗೆ ಎಲ್ಲ ತಂದು ಕೊಡ್ತಾ ಇದ್ದಾರೆ.
डिसोजा आणि मनीष हिंद डिसोजा तुम्ही हंगसर पुढे येऊन तुमच्या फोटो संगತ ಗ್ರೌಂಡ್ ಕಟ್ಟಿದೆ ಅಭಿನಂದಿಸಲು ಸನ್ಮಾನ ಮಾಡಲು ಆಶಿಸುತ್ತಾರೆ ವಿನಂತಿಸುತ್ತೇನೆ ಶ್ರೀಮಾನ್ ಸೀನನ್ನ ಇವರು ಇಲ್ಲಿದ್ರೆ ದಯಮಾಡಿ ನೀವು ಮುಂದೆ ಬರುವುದು ಸೀನನ್ನ ಇರು ಮುಲ್ಪ ಉಳ್ಳರಾಂಡ ದಯಮಾಲ್ತಿ ಎದುರು ಬದಲು ಮೋಕೆದ ಕಾಣಿಕೆನ ಇರು ಕುಟುಂಬದ ಪರವಾಗಿ ಸ್ವೀಕಾರ ಮಲ್ಪೊಡ್ ಬಂದು या खूप मात साहित्य सण हांगसर त्यांच्या ತೋಟಾಂಕ್ ಏನು ವಾಪಕರ್ಚ ಸಾಥೆ ಈ ಕುಟುಂಬದಲ್ಲಿ ನೀವು ಅತಿಯಾಗಿ ಪ್ರೀತಿವಂತರಾಗಿ ಬರಿವಳು ಬರಿವಳು ಸಿಟಿವಿ ಮಾತುಕೊಡ್ರಿಗೆ ಬರಿವಳು ಬರಿವಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವ ನಾಳು ಅಂಚನೆ ಬಂಧು ಮಿತ್ರರಿಗೆ ಒಣಸಕ್ಕೆ ನೀರು ಬಂದ್ರೆ ಒಂದು ಕೇಳೋದಿಲ್ಲ ಮಾತಾಡಲ್ಲ ಬರ್ತೀನಿ
ಅಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ, ಸಾರಿ. ಓಕೆ, ಹಬ್ಬ ಹೇಗೋ ಫಂಕ್ಷನ್ ಮುಗಿಸ್ಬಿಟ್ಟು ಬಂದಿದ್ದೀವಿ. ಊಟ ಎಲ್ಲ ಮಾಡಿ ಆಯಿತು. ತುಂಬ ಗ್ರ್ಯಾಂಡ್ ಇತ್ತು ರೋಸ್ ಫಂಕ್ಷನ್. ನನಗಂತೂ ತುಂಬ ಖುಷಿ ಆಯಿತು. ನಿಮಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ತುಂಬ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದವರೆಲ್ಲ ಸಬ್ಸ್ಕ್ರೈಬರ್ ಆಗಿ. ನನ್ನ ಮಗ ವೇಟಿಂಗ್ನಲ್ಲಿದ್ದಾನೆ. ನೈಟ್ ಆಯಿತು, ಅವನಿಗೆ ಪಾಪ ಜ್ವರ ಬರ್ತಾ ಉಂಟು, ಆದ್ರೂ ಸ್ವಲ್ಪ ನನಗೋಸ್ಕರ ಸಪೋರ್ಟ್ ಮಾಡಿದ್ದಾನೆ ನನ್ನ ಮಗ. ಓಕೆ, ಇವಾಗ ನಾವು ಮತ್ತೆ ಒಂದು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ. ನಾನು ಮುಂದೆ ಮಾಡುವಂಥ ಎಲ್ಲ ನನಗೆ ಲಾಗ್ ಇಲ್ಲ, ನಾನು ಕಿಚನ್ ಕುಕ್ಕಿಂಗ್ ವೀಡಿಯೋಸ್ ಮಾಡಿದ್ರು ನಿಮಗೆ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆ, ದಯವಿಟ್ಟು ತುಂಬ ಎಷ್ಟು ಸಾಧ್ಯನೋ ಅಷ್ಟು ಕಾಮೆಂಟ್ಸು ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಓಕೆ, ಬಾಯ್.